ಅದು ಕರ್ನಾಟಕದ ಮುಸಲ್ಮಾನರು ಎಲ್ಲೆಲ್ಲೂ ಒಕ್ಕೂಟವಾಗಿದೆ. ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ವಿಶೇಷವಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ, ಮಲೇಷ್ಯಾ, ಸಿಂಗಾಪುರ್ಗಳಲ್ಲಿ ಮತ್ತು ಯುನೈಟೆಡ್ ಕಿಂಗ್ಡಮ್ನಲ್ಲಿ 12,000ಕ್ಕೂ ಅಧಿಕ ಕನ್ನಡಿಗರು ಇಲ್ಲಿಂದ ಹೋದವರು ಅಲ್ಲಿ ಇದರ ಮೆಂಬರ್ಗಳಾಗಿದ್ದಾರೆ. ಅನೇಕ ರೀತಿಯ ಸಾಮಾಜಿಕ ಸೇವಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಕೊಡಗಿನ ನಡೆದಂತಹ ಆ ಒಂದು ಭೀಕರವಾದ ನೆರೆಯಲ್ಲಿ ಮನೆಗಳನ್ನು ಕಳ್ಕೊಂಡವರಿಗೆ ಮನೆ ಕಟ್ಟಿಕೊಡುವಂಥ ವ್ಯವಸ್ಥೆಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಬೇರೆ ಬೇರೆ ಸಮಾಜ ಸೇವಾ ಕಾರ್ಯಕ್ರಮಗಳು, ಆರೋಗ್ಯ ಸೇವೆ, ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ, ಬಡ ಹೆಣ್ಣು ಮಕ್ಕಳ ಮದುವೆಗೆ ಸಹಾಯ ಮುಂತಾದ ಅನೇಕ ಕಾರ್ಯಕ್ರಮಗಳ ಮೂಲಕ 5 ವರ್ಷಗಳಲ್ಲಿ KCF ಎನ್ನುವುದು ಒಂದು ಬೃಹತ್ತಾದ ಒಂದು ಸೇವಾ ಚಳವಳಿಯಾಗಿ ಮಾರ್ಪಟ್ಟಿದೆ. ಈಗ ನಾವು ಹೇಳ್ತಾ ಇರೋದು ಅದರ ಒಂದು ಸಾರ್ವಜನಿಕ ಕಾರ್ಯಕ್ರಮವಾಗಿ ನಮ್ಮ ರಾಜ್ಯದಲ್ಲಿ ಮೊದಲ ಬಾರಿಗೆ ಡಿಸೆಂಬರ್ 3ನೇ ತಾರೀಕಿನಂದು ಮಾಸ್ ಮ್ಯಾರೇಜ್ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಈ ಸಮಾಜದಲ್ಲಿ ವಯಸ್ಸು ದಾಟಿಯೂ ಕೂಡ ವರದಕ್ಷಿಣೆ, ವಿವಾಹದ ಖರ್ಚುಗಳನ್ನು ಒಟ್ಟುಗೂಡಿಸಲು ಸಾಧ್ಯವಾಗದ ಅನೇಕ ಬಡ ಕುಟುಂಬದವರಿಗೆ ನಾವು 5 ಪೌಂಡ್ ಚಿನ್ನ ಮತ್ತು ವಿವಾಹದ ಖರ್ಚುಗಳನ್ನು ನೀಡಿ ಅವರಿಗೆ ನೆಹರು ಮೈದಾನದಲ್ಲಿ ಒಂದು ಬೃಹತ್ತಾದ ಒಂದು ಕಾರ್ಯಕ್ರಮದ ಮೂಲಕ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡಲಿಕ್ಕಿದ್ದೇವೆ. ಅದರಲ್ಲಿ ವಿಶೇಷವಾಗಿ ನಾವು ಅಂತಹ ಅರ್ಹರಿಂದ ಅಪೇಕ್ಷೆಗಳನ್ನು ಕೂಡ ಈ ಮೂಲಕ ಸ್ವೀಕರಿಸ್ತಾ ಇದ್ದೇವೆ. ಆ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಸುನ್ನಿ ಉಲಮಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕಾಂತಪುರಂ AP ಅಬೂಬಕರ್ ಮುಸ್ಲಿಯಾರ್ ಭಾಗವಹಿಸಲಿದ್ದಾರೆ. ಅದೇ ರೀತಿ ಅವತ್ತು ಮಧ್ಯಾಹ್ನ 2 ಗಂಟೆಯಿಂದ ನಗರದಲ್ಲಿ ಬೃಹತ್ತಾದ SSFನ ಪ್ರವಾದಿ ಸಂದೇಶ ಜಾಥಾ ನಡೆಯಲಿಕ್ಕಿದೆ. 4 ಗಂಟೆಗೆ ನೆಹರು ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಹುಬ್ಬುರ್ ರಸೂಲ್ ಕಾನ್ಫರೆನ್ಸ್ ಕೂಡ ನಡೆಯಲಿಕ್ಕಿದೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಪ್ರಚಾರ ಮಾಡಿ ನಮಗೆಲ್ಲರಿಗೂ ಸಹಾಯ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತು ನಾವು ಮೊದಲ ಹಂತದಲ್ಲಿ 10 ಜೋಡಿ ಅಂತ ಇಟ್ಕೊಂಡಿದ್ದೇವೆ. ಸಮಯ ಶಾರ್ಟ್ ಆದ ಕಾರಣ 10 ಜೋಡಿಯಲ್ಲಿ ಸುಮಾರು ನಮಗೆ ಒಂದು 5-6 ಜೋಡಿಗಳು ಕನ್ಫರ್ಮ್ ಆಗಿದೆ. ಉಳಿದವರ ಕನ್ಫರ್ಮೇಷನ್ ನಾವು ಬಯಸ್ತಾ ಇದ್ದೇವೆ. ಹೌದು ಹೌದೌದು ಹೌದು ನಿಕಾಗೆ AP ಅಬೂಬಕರ್ ಮುಸ್ಲಿಯಾರ್ ನಾಯಕತ್ವ ಕೊಡ್ತಾರೆ. ನಾರ್ಮಲ್ ಹೌದು ಹೌದೌದು ಅದಾಗೇನಿದೆ. ಜೋಡಿಗಳನ್ನು ಅದು ಅವರೇ ಹುಡುಕಿಕೊಂಡು ಸರಿಪಡಿಸಿ ಮಾತನಾಡಿಯವರಾಗಿರಬೇಕು. ಅಟ್ಲೀಸ್ಟ್ ಒಂದು 30 ಒಳಗಿರಬೇಕು. ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ 18 ವರ್ಷ ದಾಟಿದರೆ ಮದುವೆ ಆಗ್ತಾ ಅಲ್ವಾ, ಒಂದು 25ರಿಂದ ಮೇಲ್ಪಟ್ಟವರಿಗೆ ಸ್ವಲ್ಪ ಹೆಚ್ಚು ಆದ್ಯತೆ ಕೊಡ್ತೇವೆ. ಅವರಿಗೆ ಚಿನ್ನ, ವಸ್ತ್ರ, ಅವತ್ತಿನ ಖರ್ಚಿಗೆ ಬೇಕಾದ ವ್ಯವಸ್ಥೆಗಳು ನಾವೇ ಮಾಡ್ತೇವೆ. ಒಂದು ಜೋಡಿಗೆ ಸಾಮಾನ್ಯವಾಗಿ 2 ಲಕ್ಷ ನಮ್ಮ ಒಂದು ಲೆಕ್ಕದಲ್ಲಿ ವತಿಯಿಂದ ಫಸ್ಟ್ ಟೈಮ್ ಮಾಡ್ತಾ ಇದ್ದೇವೆ ಸರ್. ನಮ್ಮ SSF SOS ವತಿಯಿಂದೆಲ್ಲ ಆಗಾಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗ್ತಾ ಇದೆ. 2 ಲಕ್ಷ ಒಂದು ಜೋಡಿಗೆ ಮಿನಿಮಮ್ ಖರ್ಚು. ಇದರಲ್ಲಿ ನಾನು ಮಾತನಾಡಿದ್ದು ಫಸ್ಟ್ ನಂಬರ್ 1 MSM ಅಬ್ದುಲ್ ರಶೀದ್ ಝೈನಿ ಕಾಮಿಲ್, ಅದು ನಾನು KCF ಅಂತಾರಾಷ್ಟ್ರೀಯ ಮಂಡಳಿ ಸಂಘಟನಾಧ್ಯಕ್ಷ. ನನ್ನ ಎಡಭಾಗದಲ್ಲಿರುವ PP ಅಹಮದ್ ಸಕಾಫಿ, ಈ ಮಾಸ್ ಮ್ಯಾರೇಜ್ ಪ್ರೋಗ್ರಾಮ್ನ ಕಾರ್ಯಾಧ್ಯಕ್ಷರು. ಅದರ ಆಚೆಗಿನವರು ಅಶ್ರಫ್ ಕಿನಾರ, SYS ಸುನ್ನಿ ಯುವಜನ ಸಂಘದ ದಕ್ಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ನನ್ನ ಬಲಭಾಗದಲ್ಲಿರುವವರು ಹಾಫಿಲ್ ಯಾಕೂಬ್ ಸಾದಿ ನಂಬರ್ 4 ಮಾಧ್ಯಮ ಸಂಚಾಲಕರು KCF ಮತ್ತು SSF ರಾಜ್ಯ ಸಮಿತಿ ಸದಸ್ಯರು. ಅದರ ಆಚೆ ಕೂತವರು ಅಬ್ದುಲ್ ರಜಾಕ್ ಹಾಜಿ ನಾಟಕಲ್ ಪ್ರಧಾನ ಕಾರ್ಯದರ್ಶಿ KCF ಸಾಮೂಹಿಕ ವಿವಾಹ ಸಮಿತಿ. ಸಾಧ್ಯವಾದಷ್ಟು ಅವರೇ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಈಗ ನಮ್ಮ ಮಾಧ್ಯಮ ಸಂಚಾಲಕರಾದ ಯಾಕೂಬ್ ಸಾದಿ ಅವರು ಧನ್ಯವಾದ ಹೇಳ್ತಾರೆ. ಹಲವಾರು ಬಾರಿ ನಾವು ಇಲ್ಲಿ ವಿವಿಧ ಕಾರ್ಯಕ್ರಮಗಳಿಗಾಗಿ ಪತ್ರಿಕಾಗೋಷ್ಠಿ ಕರೆಯುತ್ತೇವೆ. ಎಲ್ಲ ರೀತಿಯ ಸಹಕಾರ ಕೂಡ ನೀವು ಮಾಡುತ್ತೀರಿ. ನಮ್ಮ ಈ ಒಂದು KCF ಅಂತಾರಾಷ್ಟ್ರೀಯ ಮಟ್ಟದ ಈ ಒಂದು ಹೊಸ ಕರ್ನಾಟಕದ ನಡೆಯುವಂಥ ಒಂದು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಪ್ರಚಾರದ ಸಹಕಾರವನ್ನು ತಾವುಗಳು ನೀಡುತ್ತೀರಿ ಎಂಬ ಭರವಸೆಯೊಂದಿಗೆ ಎಲ್ಲರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ.